ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್, ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸಹ ಪ್ರಾಯೋಜಕರು ಇವರನ್ನು ನೀವು ಎಲ್ಲ ಕಡೆ ನೋಡಿರ್ತೀರಾ. ವೈರಲ್ ಸ್ಟಾರ್ ಅಂತ ಇವರು ಬಹಳ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಇವ್ರ ಜೊತೆ ಮಾತಾಡೋಣ. ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ. ಮೊದಲ ಸಲ ಕೂಡ ಬಂದಿದ್ದೇನೆ, ಆದರೆ ಈ ಸಲ ಸ್ವಲ್ಪ ನಿಮ್ಮ ವೈರಲ್ ಸ್ಟಾರ್ ಅನ್ನೋ ಒಂದು ಹೆಸರು ಇದೆ. ಸೊ ಖುಷಿ ಆಗ್ತಾ ಇದೆ ತುಂಬ. ಹಳೆಯಂಗಡಿಯ ರಾಮ್ ಸಾಲ್ಯಾನ್ ಮೀನು ಮಾರಾಟವನ್ನ ಕಸುಬನ್ನಾಗಿಸಿಕೊಂಡು ಜೀವನ ನಡೆಸುತ್ತಾ ಸಂಗೀತವನ್ನು ಮೈಗೂಡಿಸಿಕೊಂಡಿದ್ದಾರೆ. ಗುರುವಿಲ್ಲದೆ ಸಂಗೀತ ಕಲಿತ ರಾಮ್ ಸಾಲ್ಯಾನ್ ಲಾಕ್ಡೌನ್ ಟೈಮ್ನಲ್ಲಿ ತುಳು ಹಾಡನ್ನು ಹಾಡಿ ಸಾಮಾಜಿಕ ಜಾಲತಾಣದ ಮೂಲಕ ಹೆಸರು ಗಳಿಸಿರುವವರು. ರಾಮ್ ಸಾಲ್ಯಾನ್ ನಮ್ಮ ಸೂಪರ್ ಸಿಂಗರ್ 3ರ ಸ್ಪರ್ಧಿ. ನಮ್ಮ ಟಿ ವಿ ಸೂಪರ್ ಸಿಂಗರ್ ಫಸ್ಟ್ ಸ್ಟಾರ್ಟಿಂಗ್ ಬತ್ತು ಪುನಃ ಏನಾಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಸೊ ನೆಕ್ಸ್ಟ್ ಈ ಸಾರಿ ಬತ್ತಿನ ಆಡಿಷನ್ ಟ್ರೈ ಮಲ್ತಂದುಲ್ಲೆ ಅಂಚೆನೆ ಫಸ್ಟ್ ಆಡಿಷನ್ ಪಾಸ್ ಆವನ್ ಬಂದ್ಪುನ ಒಂಜಿ ಹೋಪ್ ಉಂಡು. ಸಾಂಗ್ ಪನ್ಪಿನ ಮಸ್ತ್ ಎಲ್ಲಿಡಿಂಚಿಲ ಮಸ್ತ್ ಇಂಟ್ರೆಸ್ಟ್ ಬಕ್ಕ ಪ್ರಾಕ್ಟೀಸ್ ಬರೋದಾಲಜ್ಜಿ ಕಲ್ಪನೆ ಬರೋದಾಲಜ್ಜಿ ಸ್ಕೂಲ್ ಉಡುಪನಾಗ ಬರೋ ಕಾಂಪಿಟೇಷನ್ ಪೋವಂತ ಅಂಚದು ಮಸ್ತ್ ಆಯ್ತಾ ಮಿತ್ತು ಜಾಸ್ತಿ ಇಂಟ್ರೆಸ್ಟ್ ಇತ್ತು. ನಂಡ ಈ ನಮ್ಮ ಮದ್ಮೆ ನೀಡ್ಬೇಕ ಆಯ್ತಾ ನಿಪಿರೋ ಏನು ಕ್ಲಾಸ್ SLC ಆಗಿ ನೀಡ್ಬೇಕ ಏನು ಬಾಂಬೆ ಪೋದು ಅವು ಒಂಜಿ ಸಾಂಗ್ ಪನ್ಪಿನ ಪೂರ ಅಡಿಗೆ ಉಂತುದೇ ಬೋಣು. ಊರು ಬತ್ತಿ ನೀಡ್ಬೇಕ ಕೂಡ ಒಂಚೂರು ಇಂಟ್ರೆಸ್ಟ್ ಬತ್ತಿನ ಅಂಚೆ ಅದು ಸಾಂಗ್ ಪನ್ರೆ ಇಂಚೆನೆ ಹಾಬಿಗೋಸ್ಕರ ಪನಂತೆ ಪನಂದೊಪ್ಪನಾಗ ಒಂಚೂರು ವೈರಲ್ ಆಂಡವು ಸಾಂಗ್ ಪೂರ ಅಂಚೆ ಅದು ಇತ್ತೆ ಒಂಚೂರು ಸಾಂಗ್ ಪನೋಡು ಬನ್ಪುನ ಒಂಜಿ ಇಂಟ್ರೆಸ್ಟ್ ಎಲ್ಲಿಡುಪ್ಪನ ಪನಂತಿನ ಇತ್ತೆ ಹೆಂಗೆ ಒಂಜಿ ಸಿಂಗಿಂಗ್ದ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಉಂಡು. ಜಾಬ್ ದೊಟ್ಟುಗ ಅವೆನ್ನ ಮಂತೊಂದುಲ್ಲ ಎನ್ನ ಜಾಬು ಮೀನು ಮಾರ್ದು ಅಲ್ಪನೆ ಒಂಚೂರು ಟೈಮ್ ಪಾಸ್ಗೋಸ್ಕರ ಪದ್ಯ ಪನ್ಪೆ. ಲಾಕ್ಡೌನ್ ಬಂದಿದೆ, ಚೊರೆ ಮಾಡಬೇಡಿ, ನೀವು ಚೊರೆ ಮಾಡಬೇಡಿ, ಬಂಗದ ನಮ್ಮ ಜೀವನ ಬಂಜಿ ಜಿಂಜವ್ ನೆಂಚ ಪನ್ಲೆಯೇ. ಲಾಕ್ಡೌನ್ ಬಂದಿದೆ, ಚೊರೆ ಮಾಡಬೇಡಿ, ನೀವು ಚೊರೆ ಮಾಡಬೇಡಿ. ಅವೇ ಒಂಜಿ ಲಾಕ್ಡೌನ್ದ ಸಾಂಗ್ ಮಸ್ತ್ ಹಿಟ್ಟಾಯಿ ನಿರ್ದಾಸ್ಕರ ಹಿಟ್ಟಾಯಿ ನೆಡ್ ಬೊಕ್ಕ ಮಸ್ತ್ ಪಬ್ಲಿಕ್ ರೆಸ್ಪಾನ್ಸ್ ಪೂರ ಎಡ್ಡದಿಕ್ಕಂಡೆ. पर खुदा आसमानी चे जहाँ सब है मगर तुझे ढूंढे नजर तू आया ना ही खबर साथिया बेलिया साथिया बेलिया कच्चे धागे सच्चे प्यार के न तोड़ना तेरे बिन नहीं जीना मर जाना ढोलना तेरे बिन नहीं जीना मर जाना ढोलना तेरे बिन नहीं जीना मर जाना डोलना होए तेरे बिन नहीं जीना मर जाना डोलना. ತಮ್ಮ ಹೆಸರು? ಧನ್ಯ ಅವರು ಎಲ್ಲಿಂದ ಬಂದಿದ್ದೀರಾ? ಉಡುಪಿ ಮೂಲೆ ಕೈತಲ್ ದೂರ ಉಂಡು ಎಂಚ ಅವನುಂಡು ಖುಷಿ ಅವನು ಎಂದಿತ್ತು ಜೀವನ ಸೆಲೆಕ್ಟ್ ಆಪ ಪಂದು ಜಸ್ಟ್ ಒಂಜಿ ಆಡಿಷನ್ ಕೊಡ್ಕ ಪಂದು ಬರ್ತೀನಿ ಮುಲ್ಪತ್ತು ಒನಗೆ ಸೆಲೆಕ್ಟ್ ಆನ್ ಖುಷಿ ಅನ್ಮಸ್. ಭಾರತ ಭೂಷಿರ ಮಂದಿರ ಸುಂದರಿ ನನ್ನ ಹೆಸರು ನಯನ ಗೌರಿ ಅಂತ ಮಂಜೇಶ್ವರದಿಂದ ಬರ್ತಾ ಇದ್ದೆ. ಧೈರ್ಯ ಆಯ್ತಾ ನೀವು ಡೈರೆಕ್ಟ್ ಸೆಲೆಕ್ಟ್ ಆಗ್ತೀರಾ ಅಂತ? ಆಗಬೇಕು ಅಂತ ಇತ್ತು, ಆಯಿತು. ಮುಚ್ಚುಮರೆಯಿಲ್ಲ
ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೇ. ನನ್ನ ಹೆಸರು ಮಾಲವಿಕಾ ಅಂತ. ತುಂಬ ಖುಷಿ ಆಗ್ತಾ ಉಂಟು. ಅಂದರೆ ಬೆಳಗ್ಗೆ ಮಗುವನ್ನೆಲ್ಲ ಬಿಟ್ಟು ಬಂದದ್ದು, ಸ್ವಲ್ಪ ಅವನಿಗೆ ಹೇಳಿದೆ, ಅವನು ಹೇಳೋದಕ್ಕಿಂತ ಮುಂಚೆ ಎಲ್ಲ ಬಂದದ್ದು. ಸೊ ಅದೊಂದು ಬೇಸರ. ಈಗ ಇಲ್ಲಿ ಅದು ಸರಿ ಆಯಿತು. ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿನ ಸುಮ್ಮನೆ ಹೀಗೆ ನಿನ್ನನೆ ಜೋಕೆ ನಾನು ಬಳ್ಳಿಯ ಮೆಂಚು ಓಂಕಾರದಿ ಕಂಡೆ ಪ್ರೇಮನಾದವ ಈ ತಾಳದಿ ತಂದೆ ನೀ ಶುಭೋದಯ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಎಲ್ಲಿಂದ ಬಂದಿದ್ದೀರಾ? ಕಲ್ಲಡ್ಕ ಕಲ್ಲಡ್ಕ ಮುಲ್ತೆ ಅಂದ್ ದುಂಬುರ್ದಿಂಜಿ ಪದ ಪನೊಂತಾರ ಎಂಚ ಒಂದುಂಡು ಖುಷಿ ಒಂದುಂಡು. ಅಲ್ಲ ಧೈರ್ಯ ಧೈರ್ಯ ಉಂಡು. ಹಾಂ ಧೈರ್ಯ ಉಂಡು. ಇವಡು ಎಂಚ ಕಪ್ಪು ನಮ್ಮನೆ ಸತಿ ಎಡೆ ಆಯ್ತಾನೆ ಇವಡು ಕಪ್ಪು ನಮ್ಮನೆ ಎಂಕ್ ಸರ್ ಸುರುಕು ಕೇನಿ ತಪ್ಪು ನಮ್ಮನೆ ಅಂದ್ಗೆ ತಪ್ಪು ದಾದ ಅಂದ್. ಓಕೆ ಇವಡು ಪೂರ ರೆಡಿ ಆತಾರತೆ ತೊಂದರೆ ದಾದ ವರ್ಕ್ ಮಂದೊಂದುಲ್ಲರ ಟೈಲರಿಂಗ್ ಮಲ್ತಂದಲ್ಲ ಐತೊಟ್ಟಿಗೆ ಪದ ಪನೊಂದುಲ್ಲರ ಇವಡು ಫುಲ್ ಕಾನ್ಫಿಡೆನ್ಸ್ ಉಳ್ಳರು ಕಲ್ಲಡ್ಕಾಗ ನಮಗೆ ಇವಡು ಆಲ್ ದಿ ಬೆಸ್ಟ್ ಇರೇಗೆ. ಕೃಷ್ಣನಿ ಬೇಗನೆ ಬಾರೋ ಶ್ರೀ ಕೃಷ್ಣನಿ ಬೇಗನೆ ಬಾರೋ ಈ ರಾಧೆಯ ಕೂಗು ನೀ ಕೇಳಲಿಲ್ಲವೇನು ಈ ರಾಧೆಯ ಕೂಗು ನೀ ಕೇಳಲಿಲ್ಲವೇನು ವಾಸುದೇವ ವೇಣುಗೋಪಾಲ ಕೃಷ್ಣ ಬನ್ನಿ ಬೇಗ ಬಾ ಕೃಷ್ಣನಿ ಬೇಗನೆ ಬಾರೋ. ಎಸ್ ಆಡಿಷನ್ಗೆ ಹೋದ್ ಬತ್ತೇರು ಬಸ್ ತಿಳ್ತೊಂದು ಎಲ್ಲೇರು ಹೆಂಗಾರ ತೆಲಿಕೆ ತೂನಗನೆ ಗೊತ್ತಾವೊಂದುಂಡು ದಾದನ ಒಂಜಿ ಆತುಂಡು ಅತ್ ದಾದನ ಒಂಜಿ ಸೆಲೆಕ್ಷನ್ ಏನ್ ಪನ್ನಿ ದಾದನ ಒಂಜಿ ಬಂಡ ಸೆಲೆಕ್ಟ್ ಆತಾರು ಇದಿನ ಇದು ತೆಲ್ತೊಂದು ಬರ್ರೆ ಸಾಧ್ಯ ಇಜ್ಜಾಂಡ್ ನಿಪ್ಪುಡತೆ ಅಂಚಲ್ತು ನಿಪ್ಪುನು ಇದ್ರ ಪದವನ್ನ ತೆಲ್ತೊಂದೆ ಬನ್ಯ ಹಾಂ ಎಂಚಾಂಡ್ ತೆಲ್ತದು ತೆಲ್ತದ ಪದ ಪದ ಬಂಡದ ಎಂಚಾಂಡ್ ಖುಷಿ ಅಣ್ಣ. ಎಸ್ ನಮ್ಮ ಜೊತೆ ಇನ್ನೊಬ್ರು ಗಾಯಕಿ ಇದ್ದಾರೆ, ಇವ್ರ ಹತ್ರ ಮಾತಾಡ್ಸೋಣ. ಇವ್ರು ಯಾವ ಥರ ಪ್ರಿಪೇರ್ ಆಗಿದ್ದಾರೆ ಅಂತ ನೋಡೋಣ. ನಮಸ್ತೆ. ನಮಸ್ತೆ. ನಮ್ಮ ಹೆಸರು? ನಿವೇದಿತಾ. ನಿವೇದಿತಾ ಅವರು ಎಲ್ಲಿಂದ ಬಂದಿದ್ದೀರಾ? ಸುರತ್ಕಲ್. ನಾನು ಸುರತ್ಕಲ್ಲಿಂದ ಬಂದಿ. ಯಾವ ಥರ ಪ್ರಿಪೇರ್ ಆಗಿದ್ದೀರಾ? ಪ್ರಿಪೇರ್ ಆಗಿದ್ದೀನಿ. ಎಲ್ಲರನ್ನು ನನಗೇನು ಕಾನ್ಫಿಡೆನ್ಸ್ ಇದೆ ಅದನ್ನು ಆಡಿ ಬರಬೇಕಂತ. ದೇವ್ರ ದೀಲೆಗ ಹಿಡ್ದಾದೆ ಅದೇ ತುಂಬ ಟೆನ್ಷನ್ ತಗೊಳ್ಳಿಕ್ಕಿಲ್ಲ. ಇನ್ನೊಬ್ಬರು ಗಾಯಕಿ ನಮ್ಮ ಜೊತೆ ರೆಡಿಯಾಗಿ ನಿಂತಿದ್ದಾರೆ ಮಾತಾಡೋದಕ್ಕೆ. ಯಾವ ಥರ ಹಾಡ್ತಾರೆ, ಯಾವ ಥರ ಪ್ರಿಪೇರ್ ಆಗಿದ್ದಾರೆ ಅಂತ ನೋಡೋಣ. ನಮಸ್ತೆ. ನಮಸ್ತೆ. ಎಲ್ಲಿಂದ ಬಂದಿದ್ದೀರಾ? ಕುಂದಾಪುರ. ಕುಂದಾಪುರದಿಂದ ಇಲ್ಲಿವರೆಗೂ ಬಂದಿದ್ದೀರಾ. ಕುಂದಾಪುರದಲ್ಲಿ ಏನು ಸ್ಪೆಷಲ್ ನಿಮ್ಮದಲ್ಲಿ? ಮೀನು ಸ್ಪೆಷಲ್, ಬೇರೆ ಬೇರೆ ಮೀನುಗಳು ಸಿಗುತ್ತೆ. ಸೊ ಮೀನಿನ ಜೊತೆ ಹಾಡೋದಕ್ಕೂ ಕೂಡ ಬಂದಿದ್ದೀರಾ. ಮೊದಲಿಂದ ಹಾಡ್ತಿದ್ದೀರಾ? ಹೌದು, ಕಾಂಪಿಟಿಷನ್ಸ್ ಎಲ್ಲ ಹಾಡ್ತಾ ಇದ್ದೀನಿ. ಏನು ಮಾಡ್ಕೊಂಡಿದ್ದೀರಿ ನೀವು? 10th ಸ್ಟ್ಯಾಂಡರ್ಡ್. 10th ಪಬ್ಲಿಕ್ ಮುಗೀತು, ಆಯಿತು. ಇನ್ನೂ ಆಡ್ಬೋದು ಇಷ್ಟು ಕೂಡ. ಓಕೆ, ನಿಮಗೆ ಆಲ್ ದಿ ಬೆಸ್ಟ್. ಎಲ್ಲ ರೆಡಿ ಆಗಿದ್ದೀರಾ? ಆಲ್ ದಿ ಬೆಸ್ಟ್ ನಿಮಗೆ. ಕನಸಲ್ಲಿ ಬಂದವನಾರೇ ಮನಸ್ಸಲ್ಲಿ ನಿಂತವನಾರೇ ಅವನಾರು ನಾ ಕಾಣಿ ನೀ ಹೇಳಿ ಗೆಳತಿ. ನಮ್ಮ ಟಿವಿ ಸೂಪರ್ ಸಿಂಗರ್ ಸೀಸನ್ 3. ನಿಮ್ಮ ಹೆಸರು? ಹರೀಶ್. ಹರೀಶ್ ಅವರು ಎಲ್ಲಿಂದ ಬಂದಿದ್ದೀರಾ? ನಾನು ಉಡುಪಿ. ಉಡುಪಿಯಿಂದ ಹರೀಶ್ ಅವರು ಬಂದಿದ್ದಾರೆ. ಹರೀಶ್ ಅವರೇ, ಯಾವ ಥರ ಪ್ರಿಪೇರ್ ಆಗಿದ್ದೀರಾ? ತುಂಬ ಪ್ರಾಕ್ಟೀಸ್ ಮಾಡಿದ್ದೇನೆ, ನೋಡ್ಬೇಕು ಈಗ ಏನಾಗುತ್ತೆ ಅಂತ. ಎಲ್ಲಿಂದ ಬಂದಿದ್ದೀರಾ? ನಾವು ಕಾರ್ಕಳದಿಂದ ಬಂದಿದ್ದೀರಿ. ಈಗ ಯಾವ ಹಾಡನ್ನು ಹಾಡಬೇಕು ಅಂತ ರೆಡಿಯಾಗಿದ್ದೀರಾ? ಈಗ ಒಂದು ಅಮೃತ ವರ್ಷಿಣಿ ಫಿಲ್ಮಿಂದ ಒಂದು ರೆಡಿ ಮಾಡ್ಕೊಂಡು ಬಂದಿದ್ದೇನೆ. ನನ್ನ ಮಟ್ಟಿಗೆ ಒಳ್ಳೆ ಪ್ರಿಪೇರ್ ಆಗಿ ಬಂದಿದ್ದೇನೆ. ನಿಮ್ಮ ಮಟ್ಟಿಗೆ ಒಳ್ಳೆ ಪ್ರಿಪೇರ್ ಆಗಿದ್ದೀರಾ, ಅವರ ಮಟ್ಟಿಗೆ ಏನಾಗಿದೆ ಅಂತ ನೋಡಬೇಕು. ವಿನ್ಯಾಸ್. ಎಲ್ಲಿಂದ ಬಂದಿದ್ದೀರಾ? ಸುರತ್ಕಲ್ಲಿಂದ ವಿನ್ಯಾಸ್ ಅವರು ಬಂದಿದ್ದಾರೆ. ಯಾವ ಥರ ರೆಡಿಯಾಗಿ ಬಂದಿದ್ದೀರಾ? ಮೊದಲು ಹಾಡ್ತಿದ್ರಾ ನೀವು? ಸಂಗೀತ ಪ್ರಾಕ್ಟೀಸ್ ಮಾಡ್ತಾ ಇದ್ರಾ? ಹೇಗೆ, ಏನು, ಎತ್ತ? ಬೇಸಿಕಲಿ ಐಮ್ ಸಿಂಗರ್. ದೆನ್ ಮ್ಯೂಸಿಕ್ ಕಂಪೋಸ್ ಮಾಡಿದ್ದೇನೆ. ಒಂದು ತುಳು 3-4 ಸಿನಿಮಾಕ್ಕೆ ಮಾಡಿದ್ದೇನೆ.
ಕನ್ನಡ ಒಂದು ಸಿನಿಮಾದಲ್ಲಿ ವರ್ಕ್ ಮಾಡಿದ್ದೇನೆ. ಸೊ ಇದರಲ್ಲಿ ಸಿಂಗಿಂಗಲ್ಲಿ ರಿಯಾಲಿಟಿ ಶೋ ಅಲ್ಲಿ ಮೊದಲನೇ ಎಕ್ಸ್ಪೀರಿಯನ್ಸ್. ಸೊ ನೋಡ್ಬೇಕು ಏನಾಗುತ್ತೆ ಅಂತ. ಈ ಸಲ ಬೇರೆ ಬೇರೆ ಊರಿಂದ ಕರ್ನಾಟಕದ ಮೂಲೆ ಮೂಲೆಗಳಿಂದ ಬಂದಿದ್ದಾರೆ. ತುಂಬ ಕಂಟೆಸ್ಟೆಂಟ್ಗಳಿದ್ದಾರೆ. ಯಾವ ಥರ ಅನಿಸ್ತಾ ಇದೆ? ಟಫ್ ಇದೆ ಅಂತ ಅನಿಸ್ತಾ ಇದೆ, ಹೇಗೆ? ಖಂಡಿತವಾಗ್ಲೂ ಕಾಂಪಿಟೇಷನ್ ಅಂದಮೇಲೆ ಟಫ್ ಅಂತ ಇದ್ದೇ ಇರುತ್ತೆ. ಸೊ ನಮ್ಮದೇನು ಬೆಸ್ಟ್ ಇದೆ ಅದು ನಾವು ಕೊಡಬೇಕು. ಸೊ ಎಲ್ರಿಗೂ ಯಾರೆಲ್ಲ ಬಂದಿದ್ದಾರೆ ಅವರು ಕೂಡ ನನ್ನ ಪ್ರಕಾರ ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೇನೆ ಅಷ್ಟೇ. ಎಸ್, ಓಕೆ, ಎಲ್ಲ ರೆಡಿ ಆಗಿದ್ದೀರಿ, ಈಗ ಹೋಗಿ ಆಡೋದೆ? ಖಂಡಿತ. ಎಸ್, ಆಲ್ ದಿ ಬೆಸ್ಟ್ ನಿಮಗೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೇ. ಶ್ರುತಿ ಅಂತ ಸರ್. ಶ್ರುತಿ ಅವರು ಈಗ ಶ್ರುತಿಬದ್ಧ ಲಯಬದ್ಧವಾಗಿ ಹಾಡೋದಕ್ಕೆ ಬಂದಿದ್ದೀರಾ? ಶ್ರುತಿ ಅವರೇ ಮೊದಲಿಂದ ಹಾಡ್ತಿದ್ರಾ ಅಲ್ಲ ಈಗ? ಮುಂಚೆಯಿಂದ ಹಾಡ್ತಾ ಇದ್ದೆ ಸರ್, ಅಂದರೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಮತ್ತು ಕೆಲವೊಂದು ಕಾಂಪಿಟೇಷನ್ಸಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಈಗ ಇಲ್ಲಿ ಬರ್ತಾ ಇರೋದು ಫಸ್ಟ್ ಟೈಮ್ ನಾನು ಆಡಿಷನಿಗೆ. ಎಲ್ಲಿಂದ ಬಂದಿದ್ದೀರಾ? ಉಡುಪಿಯಿಂದ ಸರ್. ಉಡುಪಿಯಿಂದ. ಏನು ಮಾಡ್ಕೊಂಡಿದ್ದೀರಾ? ನಾನು ವರ್ಕ್ ಮಾಡ್ತೀನಿ ಕೋರ್ಟಲ್ಲಿ ಸರ್, ಟೈಪಿಸ್ಟ್ ಅಂತ. ಸೊ ಅದ್ರ ಜೊತೆ ನೀವು ಹಾಡೋದನ್ನು, ಸಂಗೀತ ಅಭ್ಯಾಸ ಮಾಡ್ತಾ ಇದ್ದೀನಿ ಸರ್. ನಿಮಗೆ ತುಂಬ ಇಂಟ್ರೆಸ್ಟ್? ನಿಮ್ಮ ಮನೆಯಲ್ಲಿ ಸಪೋರ್ಟ್ ಇದೆ? ಸಪೋರ್ಟ್ ಇದೆ ಸರ್, ಮನೆಯಲ್ಲಿ ಎಲ್ಲರದ್ದು ಸಪೋರ್ಟ್ ಉಂಟು. ನಮ್ಮ ಹೆಸರು? ಈಶ್ವರಿ ಅಂತ. ಈಶ್ವರಿ, ಎಲ್ಲಿಂದ ಬಂದಿದ್ದೀರಾ? ಮಂಗಳೂರು. ಲಕ್ಷ್ಮೀ ಪುತ್ತೂರು. ಲಕ್ಷ್ಮೀ ಪುತ್ತೂರು ಅವರಿದ್ದಾರೆ. ಲಕ್ಷ್ಮೀ ಪುತ್ತೂರು ಅವರೇ, ನೀವು ಮೊದಲಿಂದ ಹಾಡ್ತಿದ್ರಾ ಅಲ್ಲ ಈಗ ಹಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದ, ಇನ್ನೂ ಹಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ? ಮೊದಲಿಂದಲೇ ಹಾಡ್ತಾ ಇದ್ದೇನೆ. ಪ್ರೊಫೆಷ್ನಲ್ ಗಾಯಕರ ನೀವು? ಅಲ್ಲ, ಹೀಗೆ ಹಾಡ್ತಾ ಇದ್ದೇನೆ. ಭಜನಾ ತಂಡ ಇದೆ, ಮತ್ತು ಆಡಿಷನ್ಸ್ಗೆಲ್ಲ ಹೋಗ್ತಾ ಇದ್ದೀನಿ. ಹಾಗೆ ಸೂಪರ್ ಸಿಂಗರ್ಸಿಗೆ ಬರಬೇಕು ಅಂತ ಯಾಕೆ ಮನಸ್ಸಾಯಿತು ನಿಮಗೆ? ಯಾಕಂದರೆ ಒಂದು ಏನಾದರೂ ಇದು ಹಾಡಬೇಕು ಅಂತ ನಮಗೆ ತುಂಬ ಇಂಟ್ರೆಸ್ಟ್ ಸಣ್ಣದಿರುವಾಗಿಂದಲೇ, ಹಾಗೆ ಆಡಬೇಕು ಅಂತ ಅಷ್ಟೇ. ಆಯಿತು, ಚೆನ್ನಾಗಿ ಆಡಿ, ಅದೃಷ್ಟ ಲಕ್ಷ್ಮಿ ಬಾಗಿಲು ತೆರೀಲಿ. ಆಲ್ ದಿ ಬೆಸ್ಟ್ ನಿಮಗೆ. ಕುರುಕುಲದ ಹಿರಿಯರೇ, ಇದೇ ನಿಮ್ಮ ಕುಲಚರಿತೆ. ಶೋಭಾ. ಶೋಭಾ ಅವರು. ಶೋಭಾ ಅವರು ಎಲ್ಲಿಂದ ಬಂದಿದ್ದೀರಾ? ನಾನು ಬೆಳ್ಳಾರಿಯಿಂದ ಬಂದಿದ್ದೇನೆ. ನಿಮಗೆ ಹೇಗೆ ಹಾಡಬೇಕು ಅಂತ ಅನ್ನಿಸ್ತು? ಸಿಂಗಿಂಗ್ ಬಗ್ಗೆ ತುಂಬ ಇಂಟ್ರೆಸ್ಟು. ನಾನು ಸುಗಮ ಸಂಗೀತ ಕ್ಲಾಸಿಗೆಲ್ಲ ಹೋಗಿದ್ದೇನೆ. ಡಾಕ್ಟರ್ ಕಿರಣ್ ಕುಮಾರ್ ಸರ್ ಇದ್ದಾರಲ್ಲ, ಡಾಕ್ಟರೇಟ್ ಸಿಕ್ಕಿದೆ ಅವರಿಗೆ, ಅವ್ರ ಕ್ಲಾಸಿಗೆ ಹೋಗ್ತಾ ಇದ್ದೆ. ಆಕಾಶ ದೀಪವೇ ನೀನು, ನಿನ್ನ ಕಂಡಾಗ ಸಂತೋಷವೇನು. ಪರಿಣಿತಾ. ಮ್ಯಾಂಗ್ಳೂರಲ್ಲಿ. ತುಳು ಬರ್ಬಂಡೆ ಪುದರಿಂಚ. ಸ್ವಾತಿ. ರಿಶುಲ್ ಪಿಂಟು. लिखे जो खत तुझे वो तेरी याद में हजारों रंग के. ನಾನು ಡಾಕ್ಟರ್ ವಿಶ್ವಲತಾ ಅಂತ ಕಾರ್ಕಳದ ಬೆಳ್ಮಣ್ಣಿಂದ ಬಂದಿದ್ದೇನೆ. ಕಂಬದ ಮ್ಯಾಲಿನ ಗೊಂಬಿಯೇ, ನೆಂಬಲೇನ ನಿನ್ನ ನಗೆಯನ್ನ. सुनो ना संगमरमर की ये मीनारे. ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ. ಮಾತನಾಡಿ ಮಾಯವಾದೆ ನಿಂಗೆ ಕಾದೆನಾ. ರಾಕೇಶ್. ರಾಕೇಶ್ ಅವರು ಎಲ್ಲಿಂದ ಬಂದಿದ್ದೀರಾ? ಪ್ರಶಾಂತ. ಪ್ರಶಾಂತ್ ಅವರು ಎಲ್ಲಿಂದ ಬಂದಿದ್ದೀರಾ? ಪ್ರಶಾಂತ್ ಅವರೇ? ವಿಟ್ಲ. ನೀನೇ ಬರೀ ನೀನೇ. ನಾನು ಉಪ್ಪಿನಗಡಿಂದ ಗಿರೀಶ್ ಅಂತೇಳಿ. ತಮ್ಮ ಹೆಸರು? ಅಶ್ವಿನಿ. ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೇರೆತರು ಅರಿತೇವೇನು ನಾವು ನಮ್ಮ ಅಂತರಾಳವಾ. ಸುನಂದ ಅವರು ಬಂದಿದ್ದಾರೆ. ಕಣ್ಣಲ್ಲಿ ಜ್ಯೋತಿ ತಂದೋನು ನೀನೇ, ನನ್ನಲ್ಲಿ ಪ್ರೀತಿ ತಂದೋನು ನೀನೇ. ತಮ್ಮ ಹೆಸರು? ಪೂರ್ಣಿಮಾ. ಮೋಹ ಮೋಹಕ್ಕೆ ಧಾಗೆ. ಮಧುರ. ಮಧುರ. ಮಧುರ ಪಿಸು ಮಾತಿಗೆ ಅಲ್ಲ, ನಿಮ್ಮ ಹತ್ರ ಪಿಸು ಮಾತು ತುಸು ಮಾತು. पल पर ठहर जाए दिल ये संभल जाए, कैसे तुम्हें रोका करूं. ತಮ್ಮ ಹೆಸರು? ಜನ್ಯ ಪ್ರಸಾದ್. ಸೂಜುಗದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ.
ತಮ್ಮ ಹೆಸರು? ಅಕ್ಷತಾ ಕೈಕಂಬ. ನಮ್ಮ ಟಿವಿ ಸೂಪರ್ ಸಿಂಗರ್ ಸೀಸನ್ 3. ನಮಸ್ತೆ, ನಿಮ್ಮ ಹೆಸರು? ಅವ್ಯ. ಈ ಹಾಡೆಂದರೆ ಮಗುವಮ್ಮ, ಕಿಲ್ಲ 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 ನಗುವಮ್ಮ, ಜುಳು 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 ನೀರಮ್ಮ. ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ಸುಳ್ಯದಿಂದ ಬಂದಿದ್ದೀವಿ. ಅದು ನಮ್ಮ ಸ್ನೇಹಿತರೆಲ್ಲ ಒಟ್ಟಿಗೆ ಬಂದಿದ್ದೇವೆ. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು, ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು. ಮರಿಬೇಡ ತಾಯಿಯ ಋಣವ, ಮರಿಬೇಡ ತಂದೆಯ ಒಲವ. ಕಾನನ ವಾಸ ಕಲಿಯುಗ ವರದ, ಕಾನನ ವಾಸ. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು. ಮಂಜಿಲೇ ರುಸವಾ ಹೈ ಖೋಯಾ ಹೈ ರಾಸ್ತಾ. ಆನಂದ ಪರಮಾನಂದ ಪರಮಾನಂದ, ಆನಂದ ಪರಮಾನಂದ ಪರಮಾನಂದ. ತಾಯಿ ತಂದ ಜನ್ಮದಿಂದ ಜಗದಾನಂದ, ಗುರು ತಂದ ಪುಣ್ಯದಿಂದ ಜನುಮಾನಂದ. ನಿಸರಿ ಸರಿಗ ಮಮರಿ ಸನಿ ಸರಿ ಸದನಿ ಪಮಗ ಮರಿಸ, ಆನಂದ ಪರಮಾನಂದ ಪರಮಾನಂದ. ಬಾಳಿನ ಜೊತೆ ಬಂದ ಸಕಲಕ್ಕೂ ಸಮನಾದ, ಮಡದಿಯ ನೆರಳಿಂದ ಧರ್ಮಾನಂದ. ಹೃದಯದ ನೋವನ್ನು ಪ್ರೀತಿಯ ಸುಧೆ ಮಾಡಿ, ನಾಲ್ವರ ನಗಿಸುವುದೇ ಮನುಜಾನಂದ. ಬೆಲ್ಲದ ಕಣದೊಳಗೆ ಬೇವಿನ ಎಲೆ ಇರುವ, जब जब तेरे पास मैं आया एक सुकून मिला, जिसे मैं था भूलता आया वो वजूद मिला. जब आए मौसम गम के तुझे याद किया, हो जब सहमे तन्हापन से तुझे याद किया. दिल संभल जा जरा, फिर मोहब्बत करने चला है तू. दिल यही रुक जा जरा, फिर मोहब्बत करने चला है तू. ऐसा क्यों कर हुआ जानू ना, मैं जानू ना ओ दिल. ನಮ್ಮ ಟಿವಿ ಸೂಪರ್ ಸಿಂಗರ್ನ ಈ ಒಂದು ಆಡಿಷನ್ ರೌಂಡಲ್ಲಿ ಭಾಗವಹಿಸೋದಕ್ಕೆ ಇಬ್ಬರು ಅಣ್ಣ ಹಾಗೂ ತಂಗಿ ಬಂದಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ತಮ್ಮ ಹೆಸರು? ಅನುಜ್ಞಾ. ಅನುಜ್ಞಾ, ನಿಮ್ಮದು? ವಿಕ್ರಮ್ ಭಾರದ್ವಾಜ್. ವಿಕ್ರಮ್. ಇಬ್ಬರು ಒಂದೇ ಮನೇಲಿ ಇಬ್ಬರು ಗಾಯಕರಿದ್ದಾರೆ. ನೀವು ಆಡಿಷನ್ಗೆ ಬಂದಿದ್ದೀರಾ, ಏನಾಯಿತು ವಿಚಾರಗಳು? ಒಳ್ಳೆ ಹಾಡಿದೆ, ಸೆಲೆಕ್ಟ್ ಅಂತ ಹೇಳಿದರು. ಡೈರೆಕ್ಟ್ ಸೆಲೆಕ್ಟ್ ಆದ್ರಿ ಮೆಗಾ ಆಡಿಷನ್ಗೆ? ಹಾಂ. ಹೇಗೆ ಅನಿಸ್ತಾ ಇದೆ? ಖುಷಿ ಆಯಿತು ತುಂಬ. ಇಬ್ಬರು ಸೆಲೆಕ್ಟ್ ಆದ್ರಾ? ಹೌದು, ಸೆಲೆಕ್ಟ್ ಆದ್ವಿ. ಯಾವ ಹಾಡು ಆಡಿದ್ದು? ನಾನು ಹಿಂದಿ ಹಾಡು ಆಡಿದ್ದು, ಫಿರ್ ಮೊಹಬ್ಬತ್ ಎಂಬ ಹಾಡನ್ನು ಆಡಿದ್ದು. ನೀವು? ಆನಂದ ಪರಮಾನಂದ. ನೀವು ಏನು ಸ್ಟಡಿ ಮಾಡ್ತಾ ಇದ್ದೀರಿ? 10th. ನೀವು? ನಾನು PUC ಸೆಕೆಂಡ್ ಇಯರ್ ಆಯಿತು.
ಇಬ್ಬರು ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ತೀರಾ ಸಂಗೀತ? ಹಾಂ. ಸೊ ಇವತ್ತು ಇಬ್ಬರು ರೆಡಿಯಾಗಿ ಬಂದಿದ್ದೀರಾ ಮೆಗಾ ಆಡಿಷನಿಗೆ ಡೈರೆಕ್ಟಾಗಿ ಸೆಲೆಕ್ಟ್ ಆಗಿ ಖುಷಿ ಇದೆಯಾ? ತುಂಬ ಖುಷಿ ಆಯಿತು. ತುಂಬ ಬೇಸರದಲ್ಲಿದ್ದಾಗಿದೆ. ಆ ಖುಷಿಯನ್ನು ಹೇಗೆ ತೋರಿಸೋದು ಅಂತ ಗೊತ್ತಾಗ್ತಾ ಇಲ್ಲ ಅಲ್ವಾ? ಓಕೆ, ಆಲ್ ದಿ ಬೆಸ್ಟ್ ನಿಮಗೆ. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು, ಗಗನವೇ ಬಾಗಿ ಭುವಿಯನು ಕೇಳಿದ ಹಾಗೆ, ಕಡಲು ಕರೆದಂತೆ ನದಿಯನು ಭೇಟಿಗೆ, ಯಾರು ಬಂದಿರದ ಮನಸಲಿ ಕಂಪಿಸುತ್ತಾ ಪರೆದಾಡುವೆನು ಅಭಿಲಾಷಯ ಕರಿಗೆ, ನಂದನಂದನ ನೀನು ಶ್ರೀಕೃಷ್ಣ, ನನ್ನ ಬಂಧುವೇ ನೀನು ಶ್ರೀಕೃಷ್ಣ. ಶಂಕರ ನಾದ ಶರೀರ ಪರ, ಗಮನಿಸು ಒಮ್ಮೆ ನೀನು ಬಯಸಿಯೇ ನಿನ್ನ ನಾನು, ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ. ನಗುವ ನಯನ ಮಧುರ ಮೌನ. ಸರ್ ನಮಸ್ತೆ. ಏನು ಚಾಂಡು ಉಲಾಯ್ಪುರ? ಹಾಂ ಸರ್ ರೆಡ್ ಹ್ಯಾಂಡ್ ಸೆಲೆಕ್ಟ್ ಮಾಡ್ತೇವೆ ಮೆಗಾ ಆಡಿಷನ್ಗೆ ಅಂಚ ಖುಷಿ ಇಟ್ಟುಲ್ಲರು? ಮಸ್ತ್ ಖುಷಿ ಇಟ್ಟಿಲ್ಲ. ಜಿಯಾ ತೆರಿ ಜಿಯಾ ಮೇರಿ, ಜಿಯಾ ತೆರಿ ಜಿಯಾ ಮೇರಿ, ನೋಟದ ಬಾಣವು ದಾಟಿದೆಯಾಗಲೇ, ಜೀವವೇ ಹೋದರೂ ಹೋಗಲಿ ಈಗಲೇ. ಏನು ಚಾಣ ತೂಕವಲು ಏನು ಚಾಣನ? ಸೂಪರ್ ಆಡಿಷನ್ ಸೂಪರ್ ಆಯ್ತಂದ್ರೆ ಎಂಕ್ಲೆಗೆ ತಿಕ್ನ ಸರ್ ಅಲ್ಲ ಎಡ್ಡೆ ಸರ್ ಯಾರು ಅಂಜೆ ಕ್ಲಾಸಿಕಲ್ ಪ್ಲ ಬಂದರೆ ಸಂಗೀತದ ಗಂಧ ಗಾಳಿ ಗೊತ್ತಿ ಜನ ಎಡೆಮುಟ್ಟ ಬರ್ತೀನಿ ಬಂಡವಾಜಿ ಭಯಂಕರನೇ ಆರ್ಕೆಸ್ಟ್ರಾ ಇಂಚ ಬಂದಿತ್ತ ಬುಡ್ನದ ಬೆದ್ದದಲ್ಲಿ ಜನ ಸುನೋ ಸಜನಾ ಪಪಿ ಹೇನೆ, ಸುನೋ ಸಜನಾ ಪಪಿ ಹೇನೆ. ಯಾವ ಹಾಡು ಹಾಡಿದ್ರಲ್ಲಿ? ಸುನೋ ಸಜ್ಜನಾ ಅಂತ ಹೇಳಿ ಹಿಂದಿ ಸಾಂಗ್ ಹಾಡಿದರೆ ಕಮೆಂಟ್ಸ್ ಎಲ್ಲ ಹೆಂಗಿತ್ತು? ಚೆಂದ ಇತ್ತು ಅಂತ ಹೇಳಿದ್ರು, ಸೆಲೆಕ್ಟೆಡ್ ಅಂತ ಹೇಳಿ. ಆಡಿಷನ್ ಸ್ವಲ್ಪ ಹೆದರಿಕೆ ಇತ್ತು, ಅಂದರೆ ಫಸ್ಟ್ ಟೈಮ್ ನಾವು ಆಡಿಷನ್ ಬರೋದು, ಹಾಗೆ ಸ್ವಲ್ಪ ಹೆದರಿಕೆ, ಮತ್ತು ಹಾಡಿದೆ, ಸೆಲೆಕ್ಟ್ ಮಾಡಿದೆ. ಕಾನದ ಕಡಲಿಗೆ ಹಂಬಲಿಸಿದೆ ಮನ, ಸೋಣಿಯೋ ಓ ಸೋಣಿಯೋ, ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ಜನ್ಮಿಸಲಿ, ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ಜನ್ಮಿಸಲಿ, ಈ ಕನ್ನಡ ಮಾತೆಯ ಮಡಿಲಲ್ಲಿ, ಈ ಕನ್ನಡ ನುಡಿಯ ಗುಡಿಯಲ್ಲಿ. ಶಾರದೆ ದಯೆ ತೋರಿದೆ, ಶಾರದೆ ದಯೆ ತೋರಿದೆ, ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಹಾಡು ಹೇಳಿದಂತೆ, ಒಂದು ಹೆಣ್ಣಿನ ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಸ್ನೇಹ ಅತಿ ಮಧುರ, ಸ್ನೇಹ ಅದು ಅಮರ, ತೊರೆಯ ಮೇಲೆ ಸಾಗುವವರು ತೆರೆಗೆ ಬೆದರಲುಂಟೆ, ಪ್ರೀತಿಗಾಗಿ ಸಾಯುವವರು ಸಾವಿಗಂಜಲುಂಟೆ, ತೊರೆಯ ಮೇಲೆ ಸಾಗುವವರು
ತೆರೆಗೆ ಬೆದರಲುಂಟೆ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ. ನೀಡು ಶಿವ ನೀಡದಿರು ಶಿವ. ಒಂದು ಮುಂಜಾನೆ ಹಂಗೆ ಸುಮ್ಮನೆ ನಾವು ಹೋಗುವ ಪಾರೆ, ದಾರಿ ಇದ್ದಷ್ಟು ದೂರ ಹೋಗುವ ಬೇಡ ಅನ್ನೋರು ಯಾರೇ. ನನ್ನ ತಾರೆ ನಿನ್ನ ಮೇಲೆ ಗೋಲಿ ಆಡ್ತಿದ್ದ ವಯಸ್ಸಲ್ಲಿ ಪ್ರೀತಿ. ಸುಮ್ಮನೆ ನಗ್ತಾಳೆ ಜುಮ್ ಜುಮ್ನೆ ಮಿಂಗ್ತಾನೆ. ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ, ಪ್ರೀತಿ ಹೆಸರಲಿ ಈ ಹೃದಯ ಗೆಲ್ಲಬೇಡ. ನಿಸನಿಹಕ್ಕೆ ಬಂದರೆ ಹೃದಯದ ಗತಿಯೇನು, ಸರಿಯಾಗಿ ನೆನಪಿದೆ ನನಗೆ, ಇದಕ್ಕೆಲ್ಲ ಕಾರಣ ಕಿರುನಗೆ. ಕೈಯ ಚೂಟಿ ಒಮ್ಮೆ ನೋಡಿಕೊಳ್ಳಲೇನು, ನನ್ನ ಕಣ್ಣ ನಾನೇ ನಂಬದಾದೆನು. ಕೈಯ ಚೂಟಿ ಒಮ್ಮೆ ನೋಡಿಕೊಳ್ಳಲೇನು, ನನ್ನ ಕಣ್ಣ ನಾನೇ ನಂಬದಾದೆನು. ಬಿಗಿ ಹಿಡಿದ ಬೆರಳ ಸಡಿಲಿಸಬೇಡ, ಕಲೆತಿರೋ ಈ ಕಣ್ಣ ಕದಲಿಸಬೇಡ. ಅರೆಗಳಿಗೆಯೂ ನನ್ನ ತೊರೆದಿರಬೇಡ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದವರೆ ಮುಂದವರೆ ಮತ್ತೆ ತಾವರೆ ಪುಷ್ಪ, ಚಂದಕ್ಕೆ ಮಾಲೆ ಬಿಲ್ಪತ್ರೆ ಮಾದೇವ ನೀವೇ. ಸೇವಂತಿಯೇ ಸೇವಂತಿಯೇ ನನ್ನ ಸೇಯಲೆಯಲ್ಲಿ ಗಮ್ಮಂತಿಯೇ, ಸೇವಂತಿಯೇ ಸೇವಂತಿಯೇ ನನ್ನ ಸೇಯಲೆಯಲ್ಲಿ ಗಮ್ಮಂತಿಯೇ. ಮಲ್ಲಿಗೆಗಿಂತ ಬಲುವಂದ ನೀನು, ಶ್ರೀಗಂಧಕ್ಕಿಂತ ಬಲು ಚಂದ ನೀನು. ಜನ್ಮ ಜನ್ಮದ ಪ್ರೀತಿಗೆ ನನ್ನ ಮೆಚ್ಚಿನ ಹಾಡಿದು. ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ. ಮರಕೆ बिना वादा अपना तोड़ेंगे, एक दूजे के साथ कभी ना छोड़ेंगे. ಕಾಪಾಡು ಶ್ರೀ ಸತ್ಯನಾರಾಯಣ, ನಾರಾಯಣ ಸತ್ಯನಾರಾಯಣ. ಜೀವನ ಈ ಕ್ಷಣ ಶುರುವಾದಂತಿದೆ, ಶ್ರೀಕಾರನೇ ಶ್ರೀನಿವಾಸನೇ, ಶೇಷಾದ್ರಿಗಿರಿವಾಸ ಶ್ರೀರಮಣನೇ. सुरमई अखियों में नन्ना मुन्ना एक सपना दे जा रे, निंदिया के उड़ते पाते रे, आंडवन इलैनान के केरे. ಸೂಪರ್ ಸಿಂಗರ್ ಆಕಾಶದಿಂದ ಧರೆಗಿಳಿದ ರಂಭೆ, ಆಕಾಶದಿಂದ ಧರೆಗಿಳಿದ ರಂಭೆ, ಇವಳೇ ಇವಳೇ ಚಂದನದ ಗೊಂಬೆ. ರಾಮ ರಾಮ
ಸಿಗವರೆಗೂ ಇರೋವರೆಗೂ ಕಾಯುವೆನು ಬಾ ಕೊನೆವರೆಗೂ ಮೂಡಲ ಸೀಮೆಗೆ ತುಳುನಾಡಿದ ಸ್ವಾಮಿ ಕೊರಗತನಿಯನೇ ಈ ಭಕ್ತರಡ ತೋಜಾಲೆ ಕರುಣಿನಿ ಸರಿಯಾಗಿ ನೆನಪಿದೆ ನನಗೆ ಇದಕ್ಕೆಲ್ಲ ಕಾರಣ ಕಿರುನಗೆ ಗುಡುಗುಡಿಯ ಸೇದಿ ನೋಡೋ ಹೇ ಗುಡುಗುಡಿಯ ಸೇದಿ ನೋಡೋ जो तेरे ना हुए तो किसी के ना रहेंगे दीवानी मैं तेरी तू मेरा बादल पिया ಮಧುವನ ಕರೆದರೆ ತನು ಮನ ಸೆಳೆದರೆ ಶರಣಾಗು ನೀನು ಆದರೆ ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ ಮೊನಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ ನೀಡುವ ಹಣ ನೆರಳಾಗಿ ಇರುವೆನಾ ಮನದ ಮಡಿಲಲ್ಲಿ ಬಚ್ಚಿಡುವೆ ಜೋಪಾನ ಆಹ ಎಂತ ಕ್ಷಣ ನೀನಿದರೆ ತಲ್ಲಣ ಗಗನವೇ ಬಾಗಿ ಭುವಿಯನ್ನು ಕೇಳಿದ ಹಾಗೆ ಕಡಲು ಕರೆದಂತೆ ನದಿಯನ್ನು ಭೇಟಿಗೆ ಯಾರು ಬಂದಿರದ ಮನಸ್ಸಲ್ಲಿ ಬಾ 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 ರಾಗವಾಗಿ ಸೇರೆನ್ನ ನಾದವಾಗಿ ನಮ್ಮಿಂದಿನ ಮಿಲನ ರಾಗ ಸಂಭ್ರಮ ನೀನಾಡುವ ನಾಟ್ಯ ನಾದ ಸಂಗಮ ಬಾ 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 ರಾಗವಾಗಿ ಸೇರೆನ್ನ ನಾದವಾಗಿ ಮರೆಯಲಾರೆ ನಾನು ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣಬಲ್ಲೆನೆ ಒಂದು ದಿನ ಕಡಲನು ಕುಡಬಲ್ಲೆನೆ ಒಂದು ದಿನ ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ ಪ್ರೀತಿ ಹೆಸರಲಿ ಈ ಹೃದಯ ಗೆಲ್ಲಬೇಡ ನೀಡು ಶಿವ ನೀಡದಿರೋ ಶಿವ ನೀಡು ಶಿವ ನೀಡದಿರೋ ಶಿವ ಬಾಗುವುದು ನನ್ನ ಕಾಯ ಈ ಸುಕ್ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಈ ಸುಕ್ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಹೇ ಮೇರಿ ಹಮ್ಸಫರ್ ಏಕ ಜರಾ ಇಂತಜಾರ್ ಒಳಿತು ಮಾಡು ಮನುಸ ನೀರದು 3 ದಿವಸ ಒಳಿತು ಮಾಡು ಮನುಸ ನೀರದು 3 ದಿವಸ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಮುಗುಳುನಗೆ ನೀ ಹೇಳು ಮುಗುಳುನಗೆ ನೀ ಹೇಳು ಲಾ 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 ಕರುನಾಡ ತಾಯಿ ಸದಾ ಚಿನ್ಮಯಿ ಕರುನಾಡ ತಾಯಿ ಸದಾ ಚಿನ್ಮಯಿ
ಈ ಪುಣ್ಯ ಭೂಮಿ ನಮ್ಮ ದೇವಾಲಯ. ರವಿ ಬನ್ನಾಡಿ ಅವರಿದ್ದಾರೆ. ಹೇಗಾಯಿತು? ಸ್ವಲ್ಪ ಭಯ ಆಯಿತು, ಆಮೇಲೆ ಹೋದ ಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ದೇವರ ಮೇಲೆ ಭಾರ ಹಾಕೊಂಡೆ. ತುಂಬ ಖುಷಿ ಅನಿಸ್ತಿದೆ. ಇಲ್ಲಿ ನಮ್ಮ ಬಂದಿದ್ದು ತುಂಬ ಖುಷಿಯಾಗಿದೆ. ಸೂಪರ್ ಸಿಂಗಿಂಗ್ ಸೀಸನ್ 3ಯಲ್ಲಿ ಭಾಗವಹಿಸಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ. ನನ್ನನ್ನು ಇವತ್ತು ಮೆಗಾ ಆಡಿಷನ್ನಿಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ತುಂಬ ನಮ್ಮ ಟಿ ವಿ ಚಾನಲ್ಗೆ ತುಂಬ ಧನ್ಯವಾದಗಳು. ಭೂಮಿಕಾ ಅವರು ಎಲ್ಲಿಂದ ಬಂದಿದ್ದೀರಾ? ಸುರತ್ಕಲ್ ಸುರತ್ಕಲ್ಲಿಂದ ಮೆಗಾ ಆಡಿಷನ್ನಿಗೆ ಡೈರೆಕ್ಟಾಗಿ ಸೆಲೆಕ್ಟ್ ಆಗಿದ್ದೀರಾ. ಹೇಗನ್ಸುತ್ತೆ? ತುಂಬ ಖುಷಿ ಆಗ್ತದೆ. ಇದು ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ದಿಸ್, ಬಟ್ ತುಂಬ ಖುಷಿ ಆಗ್ತದೆ. ಬಟ್ ಏನು ತುಂಬ ಬೇಸರದ ಥರ ಇದ್ದೀರಾ, ಟೆನ್ಷನಲ್ಲಿ ಇದ್ದೀರಾ? ಇಲ್ಲ, ನೆಕ್ಸ್ಟ್ ರೌಂಡಿಗೆ ಹೇಗೆ ಪ್ರಿಪೇರ್ ಆಗಬೇಕಂತ ಅದರ ಟೆನ್ಷನ್ ಇದೆ ಈಗ. ರಾಕೇಶ್ ಅವರಿದ್ದಾರೆ. ಹೇಗಾಯಿತು ಆಡಿಷನ್? ಆಡಿಷನ್ ಸ್ವಲ್ಪ ಹೆದರಿಕೆ ಇತ್ತು, ಅಂದರೆ ಫಸ್ಟ್ ಟೈಮ್ ನಾವು ಆಡಿಷನ್ ಬರೋದು. ಹಾಗೆ ಸ್ವಲ್ಪ ಹೆದರಿಕೆ, ಮತ್ತು ಹಾಡಿದೆ, ಸೆಲೆಕ್ಟ್ ಮಾಡಿದೆ. ಮಧುವನ ಕರೆದರೆ ತನು ಮನಸ್ಸೆಳೆದರೆ ಶರಣಾಗು ನೀನು ಆದರೆ. ತಮ್ಮ ಹೆಸರು? ಅಕ್ಷತಾ ಅವರಿದ್ದಾರೆ. ಆಡಿಷನ್ ಕೊಟ್ಟು ಬಂದ್ರಿ, ಜಡ್ಜ್ಮೆಂಟ್ ಆಯಿತು, ಅಲ್ಲಿ ಕಮೆಂಟ್ಸ್ ಯಾವ ಥರ ಇತ್ತು? ಸೆಲೆಕ್ಟೆಡ್ ಅಂತ ಹೇಳಿಬಿಟ್ರು. 2 ಸಾಂಗ್ಸ್ ಕೇಳಿದರು, ಕೂಡಲೇ ಹಾಡಿದೆ. ಒಂದು ಮೆಲೋಡಿ ಸಾಂಗು, ಆಮೇಲೆ ಫಸ್ಟ್ ಬಿಟ್ ಸಾಂಗ್ ಹಾಡಿದೆ. ಸೆಲೆಕ್ಟ್ ಆಗಿದ್ದೇನೆ. ಖುಷಿಯಲ್ಲಿ ಇರಬೇಕಲ್ಲ, ನಗ್ನಗ್ತಾ ಇರಬೇಕು. ನೀವೇನು ಟೆನ್ಷನಲ್ಲಿದ್ದೀರಾ? ತುಂಬ ಖುಷಿಯಲ್ಲಿದ್ದೇನೆ. ಆ ಖುಷಿಯನ್ನು ನೀವು ಹೇಗೆ ಎಕ್ಸ್ಪ್ರೆಸ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಗೊತ್ತಾಗ್ತಾ ಇಲ್ಲ. ನಮಸ್ತೆ, ತಮ್ಮ ಹೆಸರು? ನಮಸ್ತೆ, ನಾನು ವೈಷ್ಣವಿ ಪ್ರಭು. ವೈಷ್ಣವಿ ಪ್ರಭು ಅವರಿದ್ದಾರೆ. ಒಳಗಡೆ ಹೋಗಿ ಯಾವ ಥರ ಆಯಿತು ನಿಮ್ಮ ಆಡಿಷನ್ ಎಲ್ಲ? ಫಸ್ಟಿಗೆ ತುಂಬ ಭಯ ಆಯಿತು, ನರ್ವಸ್ ಆಗಿದ್ದೆ. ಸಾಂಗ್ ಹಾಡಿ ಆದಮೇಲೆ ಸೆಲೆಕ್ಟೆಡ್ ಅಂತ ಹೇಳಿದರು, ತುಂಬ ಖುಷಿ ಆಯಿತು. ಖುಷಿ ಕಾಣ್ತಾ ಇಲ್ಲ ಮುಖದಲ್ಲಿ, ಏನು ಟೆನ್ಷನ್ ಇದೆ? ಇನ್ನು ಮೆಗಾ ಆಡಿಷನ್ ಇದೆ, ಅದರದ್ದೊಂದು ಸ್ವಲ್ಪ ಟೆನ್ಷನ್ ಇದೆ. ಬಾನಲ್ಲಿ ನಿನ್ನಿಂದ ಸೂರ್ಯೋದಯ ಬಾನಲ್ಲಿ ನಿನ್ನಿಂದ ಸೂರ್ಯೋದಯ ಬಾಳಲ್ಲಿ ನಿನ್ನಿಂದ ಅರುಣೋದಯ ನಿಗೆ ಕಾಣಿಸುವ ದೈವವು ನೀನಮ್ಮ, ಕನಸಿನ ಕಣ್ಗಳ ತೆರೆಸಿದ ತಾಯಿ. ಬರಿ 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 ಮಟಕೆ ಜಲ್ಸೋ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ. ಮನಬಿಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ बिछड़े अभी तो हम ಬಸ್ ಕಲ್ ಪರ್ಸೋ. ಶುರುವಾದ ಮೇಲೆ ಮಾತೊಂದು ತೊದಲಾದಂತೆ ಕಣ್ಣಲ್ಲೇ ನೀನು ನುಡಿವಾಗ, ಜಗದಲ್ಲಿರೋ ಹುಚ್ಚರಲಿ ನಾನು ಒಬ್ಬ, ನಿನಗಂತಲೇ ಹುಟ್ಟಿದವ ನಾನೇ ಒಬ್ಬ, ನೀ ನನ್ನವಳೆಂಬುವುದೇ ನನಗೆ ಜಂಬ. ಮಾಮರವೆಲ್ಲೋ ಕೋಗಿಲೆ ಎಲ್ಲೋ ಏನಿ ಸ್ನೇಹ ಸಂಬಂಧ, ಎಲ್ಲಿಯದು ಈ ಅನುಬಂಧ. ದೀಪಿಕಾ ನಿತಿನ್ ಅಂತೇಳಿ ತುಮಿನಾಡಿಂದ ಬಂದಿದ್ದೇನೆ. ಸುತ್ತಮುತ್ತಲು ಸಂಜೆಗೆದ್ದಲು ಮೆತ್ತ ಮೆತ್ತಗೆ ಮೈಯ ಮುಟ್ಟಲು ಎಲ್ಲ ಬಂತು ಸ್ವರ್ಗ ಎಲ್ಲ ಹೋಲಾಡುವ. ದೀಪಿಕಾ ನಿತಿನ್ ಅವರಿದ್ದಾರೆ. ಈಗ ಜಸ್ಟ್ ಆಡಿಷನ್ ಕೊಟ್ಟು ಈ ಹೊರಗಡೆ ಬಂದಿದ್ದಾರೆ. ಹೇಗನ್ನಿಸ್ತು? ತುಂಬ ನರ್ವಸ್ ಆಗ್ತಾ ಇದೆ. ಇನ್ನೂ ಕೂಡ ಹೋಗಿಲ್ಲ ನರ್ವಸ್ ಆಗೋದು, ಬಟ್ ನೈಸ್ ಎಕ್ಸ್ಪೀರಿಯನ್ಸ್. ಏನಂದ್ರು ಜಡ್ಜ್ಮೆಂಟ್ ಕಮೆಂಟ್ಸ್ ಹೆಂಗಿತ್ತು? ಅವ್ರಿಗೆ ಖುಷಿ ಆಯಿತು ಸಾಂಗ್ ಕೇಳಿ. ಇದು 1 ಸಾಂಗ್ ಫುಲ್ ಕೇಳಿದ್ರು, ಆಮೇಲೆ ಸೆಕೆಂಡ್ 1 ಲೈನ್ ಫಾಸ್ಟ್ ನಂಬರ್ ಕೇಳಿದರು. ಆ ಫಾಸ್ಟ್ ನಂಬರ್ ಕೂಡ ಆಡಿದೆ. ಹಾಗೆ ನಿಮ್ಮ ವಾಯ್ಸ್ ಸೂಪರ್ ಇದೆ, ಸೆಲೆಕ್ಟೆಡ್ ಅಂತ ಹೇಳಿದರು. ಈಗ ಮೆಗಾ ಆಡಿಷನ್ಗೆ ಸೆಲೆಕ್ಟ್ ಆದರೆ
ಸೊ ಈಗ ಭಯ ಹೋಗ್ಬೇಕಲ್ಲ ಈಗ? ಇವಾಗ ಜಾಸ್ತಿ ಭಯ ಆಗ್ತಿದೆ, ನೆಕ್ಸ್ಟ್ ಪ್ರಿಪೇರ್ ಆಗಬೇಕಲ್ಲ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸಹ ಪ್ರಾಯೋಜಕರು